ಕುಂದಾಪುರ ತಾಲೂಕು ಜೋಗಿ ಸಮಾಜ ಸೇವಾ ಸಂಘದ 16ನೇ ವಾರ್ಷಿಕ ಮಹಾಸಭೆಯು ಕೋಟೇಶ್ವರದ ವಾದಿರಾಜ ಕಲ್ಯಾಣ ಮಂಟಪದಲ್ಲಿ ನಡೆಯಿತು. ಈ ಪ್ರಯುಕ್ತ ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ ಹಾಗೂ ಕ್ರೀಡಾ ಪ್ರಶಸ್ತಿ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಬಹುಮಾನ ವಿತರಣೆ ಕಾರ್ಯಕ್ರಮವು ನೆರವೇರಿತು. ಗಣ್ಯರ ಉಪಸ್ಥಿತಿಯಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಡ ಕುಟುಂಬಗಳಿಗೆ ಆಶ್ರಯದಾತನಾಗಿರುವ ರಮೇಶ್ ಎಚ್.ಎಸ್. ಅವರು ಕುಂದಾಪುರ ಜೋಗಿ ಸಮಾಜದ ನೂತನ ಅಧ್ಯಕ್ಷರನ್ನಾಗಿ ಅವರನ್ನು ಸಮಾಜ ಬಾಂಧವರಿಂದ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಉದ್ಯಮಿ ಭವಾನಿ ಗ್ರೂಪ್ ಮತ್ತು ಭವಾನಿ ಕಂಗನ್ ಸ್ಟೋರ್ ಮಾಲೀಕ ಕೆಎನ್ ಶ್ರೀನಿವಾಸ್ ಜೋಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಪಾಂಡುರಂಗ ಜೋಗಿ, ಅಖಿಲ ಕರ್ನಾಟಕ ನಾಥಪಂಥ ಜೋಗಿ ಸಮಾಜದ ಅಧ್ಯಕ್ಷ ದೇವರಾಜ್ ಕೆ. ಬಳೆಗಾರ್, ಉದ್ಯಮಿ ಹಾಗೂ ಭವಾನಿ ಗ್ರೂಪ್ ಮಾಲೀಕ ಕೆಎನ್ ಶ್ರೀನಿವಾಸ್ ಜೋಗಿ ಕಂಡ್ಲೂರು, ಶೇಖರ್ ಬಳೆಗಾರ್ ಕಟ್ಟಬೆಲ್ತೂರು, ಯಶವಂತ ಜೋಗಿ, ಅಶೋಕ್ ಬಳೆಗಾರ್, ದಯಾನಂದ ಬಳೆಗಾರ್, ಗೋವಿಂದ ಜೋಗಿಪಳ್ಳಿ, ಸತ್ಯನಾರಾಯಣ ಜೋಗಿ ಹಂಗಳೂರು, ಗಣೇಶ್ ವಾಸುದೇವ ಬಳೆಗಾರ್, ರಜನಿ ಜೋಗಿ ಸೂಡ ಹಾಗೂ ಮಂಜುನಾಥ್ ಜೋಗಿ ಕುಂಬಾಶಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೆಪಿ ಬಡಾಕೆರೆ, ವಿ4 ನ್ಯೂಸ್, ಬೈಂದೂರು.